ಸ್ವಚ್ಛ ಮೂಡಬಿದ್ರೆ ಬಯಲು ಶೌಚ ಮುಕ್ತ ಪುರಸಭೆ ಹಾಗೂ ಸಾರ್ವಜನಿಕರಿಗೆ ಮನೆ ಮನೆಗೆ ನೀರು ಪೂರೈಕೆ ಮಾಡುವಲ್ಲಿಯೂ ನಾವೇ ಮುಂದು ಎಂದು ಪ್ರಶಂಸೆಗೆ ಒಳಪಟ್ಟಿರುವ ಮೂಡಬಿದ್ರೆ ತಾಲೂಕಿನ ಕೆಲವು ಗ್ರಾಮ ಪಂಚಾಯತ್ ಹಾಗೂ ಪುರಸಭೆ ವ್ಯಾಪ್ತಿಯಲ್ಲಿ ಇನ್ನು ಕೆಲವು ಮನೆಗಳಲ್ಲಿ ಮೂಲಭೂತ ಸೌಕರ್ಯವಾಗಿರುವ ಶೌಚಾಲಯದ ಕೊರತೆ ಇದ್ದು ಬಯಲನ್ನೇ ಶೌಚಕ್ಕಾಗಿ ಬಳಸಿಕೊಳ್ಳುವಂತಹ ಪರಿಸ್ಥಿತಿ ಇಂದು ಜೀವಂತವಾಗಿದೆ. ಮೂಡಬಿದ್ರೆ ಪುರಸಭಾ ವ್ಯಾಪ್ತಿಯ ಕಲ್ಲಬೆಟ್ಟು ಗ್ರಾಮದ ಬಂಗಾಲಪದಪು ಗಂಟಲ್ಕಟ್ಟೆ ಕರಿಂಚಿ ಗ್ರಾಮ ಗಂಟಲ್ಕಟ್ಟೆ ಮಸೀದಿ ಬಳಿಯ 5 ಸೆನ್ಸ್ ಕಾಲನಿ ಪುತ್ತಿಗೆ ಪಾಲಿಡ್ಕ ಕಲ್ಲಮಣ್ಕೂರು ಬೆಳ್ವಾಯಿ ಹೊಸಬೆಟ್ಟು ದರೆಗುಡ್ಡೆ ಹಾಗೂ ಪಡುಮಾರ್ನಾಡು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು 40ಕ್ಕಿಂತಲೂ ಅಧಿಕ ಮನೆಗಳಲ್ಲಿ ಶೌಚಾಲಯಗಳಿಲ್ಲದೆ ಬಯಲನ್ನೇ ಶೌಚಕ್ಕಾಗಿ ಉಪಯೋಗಿಸಿಕೊಳ್ಳಬೇಕಾಗಿರುವುದರಿಂದ ಮನೆಯಲ್ಲಿರುವ ಹೆಣ್ಣು ಮಕ್ಕಳು ಮುಜುಗರ ಪಡುವಂತಾಗಿದೆ. ಕೆಲವು ಕುಟುಂಬಕ್ಕೆ ಸರಿಯಾದ ಮನೆಯೂ ಇಲ್ಲ. ಮುರುಕಲು ಮನೆಯ ಬಾಡಿಗೆ ಟರ್ಪಾಲು ಹಾಕಿಕೊಂಡು ಕುಟುಂಬಗಳು ಜೀವನವನ್ನ ಸಾಗಿಸ್ತಾ ಇತ್ತು. ಇಲ್ಲಿ ಶೌಚಾಲಯವೂ ಇಲ್ಲ, ಬಚ್ಚಲು ಮನೆಯೂ ಇಲ್ಲ. ಇಂತಹ ಮನೆಗಳಲ್ಲಿರುವ ಹೆಣ್ಣು ಮಕ್ಕಳು ಮನೆಯ ಹಿಂದುಗಡೆ ಅಥವಾ ಬದಿಯಲ್ಲಿ 4 ಕಂಬ ಹಾಕಿ ಅದಕ್ಕೆ ಸೀರೆಗಳನ್ನ ಸುಟ್ಟಿಕೊಂಡು ಬಚ್ಚಲು ಮನೆಯಾಗಿ ನಿರ್ಮಿಸಿ ಸ್ನಾನಕ್ಕಾಗಿ ಬಳಸಿಕೊಳ್ಳುತ್ತಿರುವುದು ಕೂಡ ಕಂಡು ಬರ್ತಾ ಇದೆ. ಐಕೈಟು ಕುಳ್ಳು ಬಂದು ಮುಖ ಇಲ್ಲಿ ಮಲ್ಪನ ತಾಕತ್ತೆ ಎಂಕ್ಲಿಗೆ ಇಜ್ಜಿ ಇತ್ತಾವಂದು ಆಂಡಲ ಕಲ್ಲು ಕೊಡ್ತೀರಿ ಅಂತ ಮಲ್ಪಲಿ ಮಾಡಿದ ಧರ್ಮಗ ಸೇರ್ಗಾತಿ ಕೊಡ್ತೀನಿ ಆ ಜೋಕುಲಿರ ಟೆಂಪಲ್ ಅಂತ ಮುಂದ್ಕೊಂತ ಮಾಡ್ಬೋದು ಮಲ್ಪಲಿ ಆದ್ರೆ ನಮಗೆ ಕೈ ಬೇನೆ ಹತ್ತಂದ್ರೆ ಯಾನಿಗೆ ಫೌಂಡೇಶನ್ ಖಂಡಿತ ಮಲ್ಪಲಿ ಕೈ ಬೇನೆ ಹಂಗಿರ್ತಿ ತಿರ್ತು ಬಿಡಿ ಹೊಲಕ ಕೈ ಮಿತ್ತು ಬರೋದು ಹೋಗ್ಬೇರು ಫೋನ್ದೆಲ್ಲ ಬಲ ಮಂಟಿ ಹಾಕಿ ಅರ್ಧಡು ಕುಲ್ಲದೆ ದೊಂಡಿ ಮಂಟಿ ತೆಪ್ಪುದು. ಪುರಸಭೆ ಮತ್ತು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಡೆಗಳಲ್ಲಿ ಕೆಲವು ಕುಟುಂಬಗಳು ಸಿಕ್ಕಿದ ಜಾಗದಲ್ಲೇ ತಮ್ಮ ಹೆಸರಿನಲ್ಲಿ ಯಾವುದೇ ದಾಖಲೆ ಪತ್ರಗಳಿಲ್ಲದ ಜಾಗದಲ್ಲಿ ಜೋಪಡಿ ಹಾಕಿಕೊಂಡು ಅಥವಾ ಸಣ್ಣದಾದ ಮನೆಗಳನ್ನು ನಿರ್ಮಿಸಿಕೊಂಡು ಕುಳಿತಿದ್ದಾರೆ. ಇಂತಹ ಮನೆಗಳಿಗೆ ಟಾಯ್ಲೆಟ್ ಅನ್ನು ನಿರ್ಮಿಸಲು ಅನುದಾನವನ್ನು ನೀಡಲು ತೊಡಕಾಗಿದೆ. ಆದರೆ ಈ ತೊಡಕುಗಳೆಲ್ಲವನ್ನ ಸರಿಪಡಿಸಿ ಯಾವುದಾದರೊಂದು ರೀತಿಯಲ್ಲಿ ಆ ಕುಟುಂಬಗಳಿಗೆ ಸಹಾಯ ಮಾಡಬೇಕಾದ ಪುರಸಭೆ, ಗ್ರಾಮ ಪಂಚಾಯತ್ ಹಾಗೂ ಜನಪ್ರತಿನಿಧಿಗಳು ಗಮನ ಹರಿಸಿ ಸ್ವಚ್ಛತೆಗೆ ಆದ್ಯತೆ ನೀಡದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ಖೇದಕರ. ಪ್ರೇಮಶ್ರೀ, ವಿ4 ನ್ಯೂಸ್ 24/7 ಮೂಡಬಿದ್ರೆ.